ರೆನಾಲ್ಟ್ ಮಂಗಳೂರು ಆಯೋಜನೆ ಮಾಡಿದ್ದ ಮುದ್ದು ಕೃಷ್ಣ ಸ್ಪರ್ಧೆಯ ಫಲಿತಾಂಶ ಪ್ರಕಟಗೊಂಡಿದೆ. ಆಗಸ್ಟ್ 10ರಿಂದ 28ರವರೆಗೆ ರೆನಾಲ್ಟ್ ಮುದ್ದು ಕೃಷ್ಣ ಕಾಂಟೆಸ್ಟ್ ನಡೆದಿದ್ದು ಸುಮಾರು 800ಕ್ಕೂ ಅಧಿಕ ಪುಟಾಣಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಇದರಲ್ಲಿ ವಿಜೇತ ಪುಟಾಣಿಗಳನ್ನು ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಲಾಗ್ತಾ ಇದೆ. ಕೃಷ್ಣಾಷ್ಟಮಿ ಎಂದ ಕೂಡಲೇ ನೆನಪಾಗುವುದು ವಿಧ ವಿಧದ ಕೃಷ್ಣನ ವೇಷಗಳನ್ನು ತೊಟ್ಟು ಕಂಗೊಳಿಸುವ ಮುದ್ದು ಮುದ್ದು ಪುಟಾಣಿಗಳು. ಈ ಪುಟಾಣಿಗಳ ಸಂಭ್ರಮ ಸಡಗರವನ್ನ ಇಮ್ಮಡಿಗೊಳಿಸುವುದು ಈ ಸಂದರ್ಭದಲ್ಲಿ ನಡೆಯುವ ಮುದ್ದು ಕೃಷ್ಣ ಸ್ಪರ್ಧೆಗಳು. ರೆನಾಲ್ಟ್ ಕಾರು ಪ್ರಿಯರ ಕರಾವಳಿಯ ನೆಚ್ಚಿನ ಶೋರೂಮ್ ರೆನಾಲ್ಟ್ ಮಂಗಳೂರು ಕೂಡ ಈ ನಿಟ್ಟಿನಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ಮುದ್ದು ಮಕ್ಕಳು ಮತ್ತು ಪೋಷಕರ ಮುಖದಲ್ಲಿ ಮಂದಹಾಸ ಮೂಡಿಸುವ ಕೆಲಸವನ್ನ ಮಾಡಿದೆ. ಈ ಬಾರಿ ಕೋವಿಡ್ ಸಂಕಷ್ಟದಿಂದ ಕೃಷ್ಣಾಷ್ಟಮಿಯ ಸಂಭ್ರಮ ಕಳೆಗುಂದಿದ್ರೂ ಮುದ್ದು ಕಂದಮ್ಮಗಳ ಸಂಭ್ರಮಕ್ಕೆ ಕೊರತೆಯಾಗಬಾರದು ಎನ್ನುವ ಉದ್ದೇಶದಿಂದ ರೆನಾಲ್ಟ್ ಮಂಗಳೂರು ಮುದ್ದು ಕೃಷ್ಣ ಸ್ಪರ್ಧೆಯನ್ನ ಆಯೋಜಿಸಿದೆ. ಮಗುವಿನಿಂದ 3 ವರ್ಷ ಮತ್ತು 3ರಿಂದ 6 ವರ್ಷ ಹೀಗೆ 2 ವಿಭಾಗದಲ್ಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ವಿಜೇತರಲ್ಲಿ 2 ವಿಭಾಗಗಳಾಗಿ ಮಾಡಲಾಗಿದ್ದು ಪಬ್ಲಿಕ್ ಚಾಯ್ಸ್ ಮತ್ತು ರೆನಾಲ್ಟ್ ಚಾಯ್ಸ್ ಎಂದು ಆಯ್ಕೆ ಮಾಡಲಾಗಿತ್ತು. ಪಬ್ಲಿಕ್ ಚಾಯ್ಸ್ನಲ್ಲಿ ಮಗುವಿನಿಂದ 3 ವರ್ಷದೊಳಗಿನ ಪುಟಾಣಿಗಳಲ್ಲಿ ಹಿರಣ್ಮಯಿ ಭಟ್ ವಿಜೇತರಾದ್ರೆ ಅಂಶಿಕಾ ದೇವಾಡಿಗ ಫಸ್ಟ್ ರನ್ನರ್ ಅಪ್ ಆದ್ರು. ಸೆಕೆಂಡ್ ರನ್ನರ್ ಅಪ್ ಆಗಿ ಆದ್ಯ ಎಂ ಪೂಜಾರಿ ಮತ್ತು ಶಯನ್ ಪಿ ಸುವರ್ಣ ವಿಜೇತರಾದ್ರು. ರೆನಾಲ್ಟ್ ಚಾಯ್ಸ್ನಲ್ಲಿ ರಿದಿ ಅಂಚನ್, ಶ್ರಿಯಾ ಸನತ್, ಮನಸ್ವಿನಿ ರೈ, ಮನಶ್ವಿ ಹೆಚ್ ಪೂಜಾರಿ, ನಕ್ಸಾ ಕುಚಿಕರ್ ಪೈ, ಲವಿಶ್ ಎಸ್, ಅಥರ್ವ ನಾಯಕ್, ಅಶ್ವಿ ಎಸ್, ವಾಲ್ಮೀಕಿ, ವಶಿಷ್ಠ ರಾವ್, ಶ್ರೇಯಾ ಎಸ್ ಪೂಜಾರಿ, ಸಿಯಾ ಸಾಯಿ, ಶ್ರೀವರ ಎಸ್, ಪ್ರಣತಿ ಕೆ, ಋಷಿಕೇಶ್ ಕಾಮತ್ ವಿಜೇತರಾಗಿದ್ದಾರೆ. ಇನ್ನು 3ರಿಂದ 6 ವರ್ಷದೊಳಗಿನ ಪುಟಾಣಿಗಳಲ್ಲಿ ಪಬ್ಲಿಕ್ ಚಾಯ್ಸ್ನಲ್ಲಿ ಅಂಜನಾ ಪ್ರಭು ವಿನ್ನರ್, ಸ್ತುತಿ ಎಸ್ ಕರ್ಕೇರ ಫಸ್ಟ್ ರನ್ನರ್ ಅಪ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಸುಘೋಷಾ ಸಾಫ್ರೆ ಮತ್ತು ಧ್ವನಿ ಕಾಕುಂಜೆ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ರೆನಾಲ್ಟ್ ಚಾಯ್ಸ್ನಲ್ಲಿ ಸಿದ್ಧಾಂತ್ ಶೆಣೈ, ಸಕ್ಸುಮ್ ಹೆಗ್ಡೆ, ಸಮೀಕ್ಷಾ ಎಸ್ ಭಟ್, ಜಾನ್ವಿ ಎಂ ಸಾಲ್ಯಾನ್, ಆಯುಷ್ಮಾನ್ ಪ್ರಭು, ರಿಷಿತ್, ಸಾನಿಧ್ಯ ಎಸ್ ರಾವ್, ಕೃತಿಕಾ ಪಿ ರೈ, ಅಶ್ವಿಕಾ ಕೆ ಕೋಟ್ಯಾನ್, ದಿಶಾ ಎಸ್ ರಾವ್, ಅದ್ವಿಕಾ ವಿ ಶೆಣೈ, ಆಕಾಂಕ್ಷಾ ಮಾರೂರು ಪೈ, ಆದ್ಯ ಮಹೇಶ್, ಶ್ರೀಹಾನ್ ರೈ, ಆಯನಾ ಎಂ ಪೈ, ನಿರ್ವಿ ವಿಜೇತರಾಗಿದ್ದಾರೆ. ರೆನಾಲ್ಟ್ ಶೋರೂಮ್ನವರು ಆನ್ಲೈನ್ ಮೂಲಕ ಪ್ರಕಟಿಸಿದ್ದು 7022002648ಗೆ ಕರೆ ಮಾಡಿ ಬಹುಮಾನಗಳನ್ನು ಸಂಗ್ರಹಿಸಬಹುದು. ಭಾಗವಹಿಸಿರುವ ಎಲ್ಲಾ ಪುಟಾಣಿಗಳಿಗೆ ಪ್ರಮಾಣ ಪತ್ರ ಕೂಡ ಲಭಿಸಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.